ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಮಾಜಿ ಸಚಿವ ಸೊಗಡು ಶಿವಣ್ಣ ಸಿದ್ಧರಾಗಿದ್ದು, ಬಿಜೆಪಿ ಟಿಕೆಟ್ ವಂಚಿತರಾದ ಬಳಿಕ ಇದೀಗ ಪಕ್ಷೇತರರಾಗಿ ಸ್ಪರ್ಧೆಗೆ ಮುಂದಾಗಿದ್ದಾರೆ. ಬಿಜೆಪಿ ಟಿಕೆಟ್ ಕೈತಪ್ಪಿದ ಬಳಿಕ ಎಚ್.ಡಿ. ಕುಮಾರಸ್ವಾಮಿಯನ್ನು ಭೇಟಿ ಮಾಡಿದ್ದ ಸೊಗಡು ಶಿವಣ್ಣ ಜೆಡಿಎಸ್ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದರು. ಜೆಡಿಎಸ್ ಟಿಕೆಟ್ ಪಡೆಯುವ ಪ್ರಯತ್ನ ಫಲಪ್ರದವಾಗದ ಹಿನ್ನೆಲೆಯಲ್ಲಿ ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಸಿದ್ಧತೆ ನಡೆಸಿರುವ ಅವರು ಏಪ್ರಿಲ್ 20ರಂದು ನಾಮಪತ್ರ ಸಲ್ಲಿಸಲು ಮುಂದಾಗಿದ್ದಾರೆ. ಈ ಸಂಬಂಧ ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸೊಗಡು ಶಿವಣ್ಣ, ಇವತ್ತಿಂದ ಹೊಸ ಅಧ್ಯಾಯ ಶುರು ಆಗ್ತಿದೆ. ನಾನು ಸ್ವಾಭಿಮಾನಿ, ಜೊತೆಯಲ್ಲಿರುವವರು ಕೂಡ ಸ್ವಾಭಿಮಾನಿಗಳು. ಎಲ್ಲರೂ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತೆ ಹೇಳಿದ್ದಾರೆ. ಹಾಗಾಗಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ಶಾಂತಿ ಮಂತ್ರ, ಸಮಾನತೆ ಮಂತ್ರ ಜಪಿಸ್ತೇನೆ. ಆಡಳಿತ ಭ್ರಷ್ಟಾಚಾರ ಮುಕ್ತವಾಗಿರಬೇಕು. ನಾನು ಇನ್ಮೇಲೆ ಮನೆ ಮನೆಗೆ ತೆರಳಿ ಮತ ಕೇಳ್ತೀನಿ ಎಂದರು. 2 ಜೋಳಿಗೆ ಹಿಡಿದು ಹೋಗ್ತೀನಿ. ಹಿಂದೆ ಋಷಿಮುನಿಗಳು ಜೋಳಿಗೆ ಹಿಡಿದು ಮಠಮಾನಿಗಳ ಅಭಿವೃದ್ಧಿಗೆ ಹೋಗುತ್ತಿದ್ದರು. ನಾನು ಹಾಗೆ ಜೋಳಿಗೆ ಹಿಡಿದು ಹೋಗ್ತೀನಿ. ಒಂದು ಓಟು ಇನ್ನೊಂದು ನೋಟಿಗಾಗಿ ಜೋಳಿಗೆ ಹಾಕಿದ್ದೇನೆ. ನಾನು ಯಾವತ್ತೂ ಸ್ವಜನ ಪಕ್ಷಪಾತ ಮಾಡೋದಿಲ್ಲ. ಕರಪತ್ರಗಳನ್ನು ನಿಮ್ಮ ಮುಂದೆ ಬಿತ್ತರಿಸಿ ಮನೆ ಮನೆಗೂ ಕೊಡ್ತೀನಿ. ನನಗೆ ರಾಜಕಾರಣಿಗಳಲ್ಲಿ ನನ್ನ ಜೊತೆ ಇದ್ದವರು ದೇವೇಗೌಡರು, ಎಸ್ ಮಲ್ಲಿಕಾರ್ಜುನಯ್ಯ, ಹೀಗೆ ಅನೇಕರು. ಎಲ್ಲರನ್ನೂ ಭೇಟಿ ಮಾಡ್ತೇನೆ. ಎಲ್ಲರೂ ಕರೀತಾರೆ. ಹೋರಾಟ ಮಾಡೋ ಶಕ್ತಿ, ಹಕ್ಕು ಇದೆ ಎಂದರು. ಸ್ವತಂತ್ರ ಸಂಸದೆ ಮಂಡ್ಯದ ಸುಮಲತಾ ಮೋದಿಜಿ ಅಂತಾರೆ. ಅವರು ಮೋದಿಯನ್ನು ಪ್ರಶ್ನೆ ಮಾಡ್ತಾರೆ. ಹಾಗೆ ನಾನು ಎಲ್ಲರನ್ನೂ ಪ್ರಶ್ನೆ ಮಾಡ್ತೀನಿ. ಸುಮಲತಾ ಅವರು ಮೋದಿ ಅವರ ಒಳ್ಳೆಯದನ್ನು ಒಳ್ಳೆಯದು, ಕೆಟ್ಟದನ್ನು ಕೆಟ್ಟದನ್ನು ಅಂತಾರೆ. ಆ ಶಕ್ತಿ ಸ್ವತಂತ್ರ ಅಭ್ಯರ್ಥಿಗೆ ಇರುತ್ತೆ. ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಎಂದರು. ನನ್ನನ್ನು ಜೈಲಿಗೆ ಹಾಕಿಸಿದಂಥ ವ್ಯಕ್ತಿಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದೇನೆ. ಅಪ್ಪ ಮಗ ಬಂದ ಮೇಲೆ ಯಾಕೆ ಭ್ರಷ್ಟಾಚಾರ ಬೇನಾಮಿ ನಡೀತಿದೆ? ಕೊಡದಲ್ಲಿ ನೀರು ತುಂಬಿದ ಮೇಲೆ ಅದನ್ನು ಚೆಲ್ಲಲೇಬೇಕು. ನಾನು ಮುಂದೆ ಮಾಡಬೇಕಿರೋ ಕೆಲಸ ಬೇಕಾದಷ್ಟು ಇದೆ. ಎಲ್ಲ ಪಾರ್ಟಿಯವರು ನನ್ನ ಜೊತೆ ಇದ್ದಾರೆ ಎಂದು ಅವರು ಹೇಳಿದರು. ಆಮೇಲೆ ಸಾಹೇಬ ನನ್ನ ಜೋಳಿಗೆಗೆ ನೋಟ್ ಹಾಕ್ಬೇಕಲ್ಲ, ಆಮೇಲಿಂದ ಓಟು ಹಾಕ್ಸ್ಬೇಕಲ್ಲ. ಅಲ್ಲಪ್ಪ, ಹೌದು. ಯಾಕೆಂದ್ರೆ ನನ್ನ ಮಿತ್ರರೆಲ್ಲ ಹೇಳ್ತಾವ್ರೆ, ನಮ್ಮ ಯೋಗ್ಯತೆ ಗೊತ್ತಿದೆ, ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ. ಅವ್ರು ಓಟು ಕೊಡಿಸ್ತಾರೆ, ಯಾರು ಹೇಳಬೇಕು ಅಂತ ಹೇಳ್ತಾರೆ, ನೋಟು ಕೊಡಿಸ್ತಾರೆ, ತಲೆ ಬಿಸಿ ಬೇಡ ಅಂತ. ಅನೇಕ ಜನ ದೇವ್ರ ಸತ್ವಾಗಿ ಹೇಳ್ತೀನಿ, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ನೋಟೂ ಕೊಡ್ತಾರೆ, ಓಟೂ ಕೊಡ್ತಾರೆ. ಅದಕ್ಕೆ ನಾನು ನಾನು ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು ಈಗ ಕೊಡಬೇಕು ಅಂತೇಳಿ ಇಲ್ಲಿರೋಲ್ಲ ಯಾಕೆ ನಿಂತ್ಕೊಂಡಿದ್ದೀವಿ ಅಂದರೆ, 40 ವರ್ಷದಿಂದ ಬಿಜೆಪಿಯನ್ನು ಮುಖಂಡರು ಕೂಡ ಏಕಾಏಕಿ ಅಭ್ಯರ್ಥಿಗೆ ಹಾಕಿರೋಂಥ ನಾಮಪತ್ರವನ್ನು ಏನಕ್ಕೆ ನೀವು ಹಾಕಿದ್ದೀರಾ ಅಂತಲೂ ಕೇಳ್ದಲ್ಲೇ ಅವರು 24 ಗಂಟೆ ಏನು ಕೆಲಸ ಮಾಡ್ತಿದ್ರು ಇವತ್ತು ನೀವು ನೋಡಿರ್ಬೇಕು. ನೀವು ನಮ್ಮ ಸೊಗಡು ಶಿವಣ್ಣವರು ಯಾವತ್ತೂ ಕೂಡ ಅವರ ಒಂದು ಸಾವುಗೂ ಕೂಡ ಹೆದರಲಿಲ್ಲ. ಯಾರು ಕೂಡ ಇವತ್ತು ನೋಡಿದ್ದೀರಾ ನೀವು, ಪ್ರತಿಯೊಬ್ಬರು ಕೂಡ ಒಬ್ಬ P1ನಿಂದ ಒಬ್ಬ DC ತಗ, ಒಬ್ಬ ಕಾರ್ಪೊರೇಷನ್ PKS ಕಮಿಷನರ್ ತಗ ಏನನ್ನ ತಾಕತ್ತಾಗಿ ಫೋನ್ ಮಾಡಿ ಕೆಲಸ ಮಾಡಿಸೋದು ಅಂದರೆ ಶಿವಣ್ಣವರು. ಇವತ್ತು ಸಾಮಾನ್ಯಕ್ಕೆ ನೀವೆಲ್ಲ ನೋಡಿದ್ದೀರಾ. ಈಗ ನೀವು ಕಾರ್ಪೊರೇಷನ್ ಆಗ್ಬೋದು, RTO ಆಗ್ಬೋದು, ಸಬ್ ರಿಜಿಸ್ಟರ್ ಆಗ್ಬೋದು, ಪೂರ್ತಿ ಇಡೀ ತುಮಕೂರು ನಗರ ಭ್ರಷ್ಟಾಚಾರದಲ್ಲಿ ತುಳ್ಕಾಡ್ತಾ ಇದೆ. ಇವನು APMCನೂ ಕೂಡ ನೋಡಿ. ಬೇಕಾದ್ರೆ ನೀವೇನನ್ನ ಹೋಗಿ ಒಂದು ಖಾತೆ ಬದಲಾವಣೆ, ನಿಮ್ಮ ಅಪ್ಪವ್ರ ಖಾತೆನ ನಿಮಗೆ ಬದಲಾವಣೆ ಮಾಡ್ಕೊಳಕ್ಕೆ ನೀವೇ ದುಡ್ಡು ಕೊಟ್ಟು ಮಾಡಿಸ್ಕೊಬೇಕು. ಇದು ಯಾವ ಗ್ರಹಚಾರ? ಇಂಥವೆಲ್ಲ ಭಾಳಷ್ಟು ಇವೆ. ಸಬ್ ರಿಜಿಸ್ಟ್ರಲ್ಲೂ ಅಷ್ಟೇ ಭಾಳಷ್ಟು ದಂಧೆ ನಡೀತಾವೆ. ಅದೇ ಶಿವಣ್ಣವ್ರೇನೋ ಇದ್ದಿದ್ರೆ ಭಾಳಷ್ಟು ಅನುಕೂಲ ಆಗ್ತಿತ್ತು. ಅವ್ರೇನೋ ಒಂದು ವಾಯ್ಸು ಇಡೀ ವಿಧಾನಸಭೆ ತಗೋ ಹೋಗೋದು. ಇದ್ರ ಜೊತೆಯಲ್ಲಿ ಯಾವುದು ಕೂಡ ಒಂದು ಕಪ್ಪು ಚುಕ್ಕೆ, ಯಾವುದೋ ಒಂದು ಟ್ರಾನ್ಸ್ಫರ್ದು ಹೇಳಿ, ಯಾವುದು ಇದುವರೆಗೂ ಒಂದು